ಗ್ರಾಮೀಣ ಜನರಿಗೆ ನೆರವು ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಾರಂಭವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮದ ವ್ಯಾಪ್ತಿಯನ್ನ ಮೀರಿ ಬೆಳೆದದ್ದು ಇಂದು ಇತಿಹಾಸ. ಗ್ರಾಮೀಣ ರೈತರಿಗೆ ಆಧುನಿಕ ಕೃಷಿಯ ಜ್ಞಾನ, ಕೌಶಲ್ಯ ಹಾಗೂ ಆರ್ಥಿಕ ನೆರವು ನೀಡುವ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮದಿಂದ ಪ್ರಾರಂಭವಾದ ಈ ಯೋಜನೆ ಇಂದು ಅಭಿವೃದ್ಧಿಯ ಅನ್ವರ್ಥನಾಮ. ಇದರ ಹಿಂದೆ ಅಡಗಿರುವುದು ಧರ್ಮಾಧಿಕಾರಿಗಳಾದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರ ಕರ್ತೃತ್ವ ಶಕ್ತಿ. ಸಮಗ್ರ ಗ್ರಾಮದ ಬೆಳವಣಿಗೆ ಮತ್ತು ಪ್ರಾದೇಶಿಕ ಬೆಳವಣಿಗೆಗೆ ಕೂಡ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಅಂದ್ರೆ ಕೆರೆಗಳ ಹೂಳೆತ್ತುವಂತಹದ್ದು, ಶಾಲೆಗಳ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಬೆಂಚು ಡೆಸ್ಕು ಮತ್ತು ಅನೇಕ ಸಹಾಯಗಳನ್ನು ಕೊಡ್ತಕ್ಕಂಥದ್ದು. ಹಾಲಿನ ಉತ್ಪಾದನೆ ಮಾಡಿದರೆ ಡೈರಿಗಳಿಗೆ ಬೇಕಾದಂತಹ ಸಹಾಯ ಕೊಟ್ಟರೆ ಅದು ಹೆಚ್ಚು ಉತ್ತಮವಾಗುತ್ತೆ ಅಂತ ಹೇಳಿ ಹಾಲಿನ ಡೈರಿಗಳಿಗೆ ಸಹಾಯ, ಹೀಗೆ ಅನೇಕ ರೀತಿಯ ಸಹಕಾರವನ್ನು ನಾವು ಕೊಡ್ತಾ ಬಂದಿದ್ದೇವೆ. ಕೃಷಿಗೆ ನೀರೊದಗಿಸುವ ಭಗೀರಥ ಪ್ರಯತ್ನ ಮಾಡಿ ಯಶಸ್ಸು ಕಂಡ ಹೆಗ್ಗಳಿಕೆಯು ಪೂಜ್ಯ ಕಾವಂದರಿಗಿದೆ. ನೀರಿಗಾಗಿ ಮಳೆ, ಜಲಾಶಯಗಳನ್ನಷ್ಟೇ ನಂಬಿದ್ದ ರೈತರನ್ನ ನಮ್ಮೂರು ನಮ್ಮ ಕೆರೆ ಎಂಬ ರೈತರ ಸಹಭಾಗಿತ್ವದ ಯೋಜನೆಯ ಮೂಲಕ ನೀರ ಮೂಲಗಳ ಬಳಿಗೆ ಸೆಳೆದು ತಂದಿದ್ದು ಇದೇ ಕಾವಂದ್ರು. ಈ ಯೋಜನೆಯ ಅನ್ವಯ ಇದುವರೆಗೂ ರಾಜ್ಯದ ವಿವಿಧ ಭಾಗಗಳಲ್ಲಿ ಒಟ್ಟು 80 ಕೆರೆಗಳ ಹೂಳೆತ್ತಿ ಅಭಿವೃದ್ಧಿಪಡಿಸಲಾಗಿದೆ. ಈ ವರ್ಷ ಇನ್ನೂ 100 ಕೆರೆಗಳ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಇವುಗಳ ಜೊತೆ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ನೆರವಾಗುವ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಮಹಿಳೆಯರ ಸಮಗ್ರ ಏಳಿಗೆಗೆ ನೆರವಾಗುವ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು, ಬಡತನ ನಿರ್ಮೂಲನೆ, ಗ್ರಾಮದ ಸಮಗ್ರ ವಿಕಾಸಕ್ಕೆ ನೆರವಾಗುವ ನಿಟ್ಟಿನಲ್ಲಿ ರೂಪಿತವಾದಂತಹ ಕಿರು ಆರ್ಥಿಕ ವ್ಯವಹಾರ ಇವೇ ಮೊದಲಾದ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಹಲವು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದ ಮನ್ನಣೆ ದೊರಕಿಸಿವೆ. ಗ್ರಾಮೀಣ ಬದುಕಿನ ಎಲ್ಲ ಮಜಲುಗಳ ಬಗ್ಗೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾ ಇದೆ. ತನ್ನ ದೀರ್ಘ ಅವಧಿಯ ಪ್ರಯಾಣದಲ್ಲಿ ಕಿರು ಆರ್ಥಿಕ ವ್ಯವಹಾರ, ಸಂಘಗಳ ರಚನೆ, ಅದೇ ರೀತಿ ಸಂಘಗಳ ಸದಸ್ಯರಿಗೆ ಬೇಕಾಗ್ತಕ್ಕಂತಹ ವಿಮಾ ಸೌಲಭ್ಯಗಳು, ಅವರ ವಸ್ತುಗಳು ಏನು ಉತ್ಪಾದನೆ ಮಾಡಿದರೆ ಅದನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ, ಎಲ್ಲ ಮಜಲುಗಳಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಇವುಗಳನ್ನ ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನರು ಅದನ್ನು ಗುರುತಿಸಿದ್ದಾರೆ. ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಅವರ ಈ ಸಮಾಜಮುಖಿ ಚಿಂತನೆ, ಕಾಳಜಿ ಹಾಗೂ ಅವಿರತ ದುಡಿಮೆಗೆ ಹಲವು ಪ್ರಶಸ್ತಿ, ಪುರಸ್ಕಾರಗಳು ಸಂದಿವೆ. 2012ರಲ್ಲಿ ನಮಗೆ ಬಂದಂತಹ ಆಸ್ಟನ್ ಪ್ರಶಸ್ತಿ ಏನು ಬದಲಿ ಇಂಧನ ವ್ಯವಸ್ಥೆ, ಹಸಿರು ಇಂಧನ ವ್ಯವಸ್ಥೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಮಾಡಿರ್ತಕ್ಕಂಥ ಯೋಜನೆ ಮಾಡಿರ್ತಕ್ಕಂಥ ಪ್ರಯೋಗ, 2008ರಲ್ಲಿ ಬಂದಿರತಕ್ಕಂಥ ಬದಲಾವಣೆ ಹರಿಕಾರ ಪ್ರಶಸ್ತಿ, ಮುಖ್ಯವಾಗಿ ಸಣ್ಣ ರೈತರಲ್ಲಿ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಮೂಡಿಸಬಹುದು ಅಂತಕ್ಕಂಥದ ವಿಚಾರದಲ್ಲಿ ನಾವು ಮಾಡಿರ್ತಕ್ಕಂಥ ಪ್ರಯೋಗ, ಅದೇ ರೀತಿ ಏನು ಆರೋಗ್ಯ ವಿಮಾ ಯೋಜನೆಯಲ್ಲಿ ನಾವು ಮಾಡಿರ್ತಕ್ಕಂಥ ಪ್ರಯೋಗ, ಇದಕ್ಕೆ ಬದಲಾವಣೆ ಹರಿಕಾರ ಪ್ರಶಸ್ತಿ. ನಮ್ಮ ರಾಷ್ಟ್ರದ ಶ್ರೇಷ್ಠ ಕಿರು ಆರ್ಥಿಕ ಸಂಸ್ಥೆಯಾಗಿ 2010ರಲ್ಲಿ HSBC ಬ್ಯಾಂಕಿನವರು ನಮ್ಮನ್ನು ಗುರುತಿಸಿರ್ತಕ್ಕಂಥದ್ದು. ಅದೇ ರೀತಿ ಆರ್ಥಿಕ ಸೇರ್ಪಡೆಯಲ್ಲಿ ಬಡವರಿಗೆ ಬ್ಯಾಂಕಿನ ಅಕೌಂಟ್ಗಳನ್ನು ದೊರಕಿಸುವಲ್ಲಿ ನಾವು ಮಾಡಿರ್ತಕ್ಕಂಥ ಪ್ರಯತ್ನಕ್ಕಾಗಿ ಸ್ಕಾಚ್ ಪ್ರಶಸ್ತಿ 2014ರಲ್ಲಿ ಬಂದಿರತಕ್ಕಂಥದ್ದು. ಚೌಧರಿ ಚರಣ್ ಸಿಂಗ್ ಪ್ರಶಸ್ತಿ ಏನು ಕೃಷಿಕರಲ್ಲಿ ಜೊತೆಯಲ್ಲಿ ಸೇರ್ಕೊಂಡು ನಾವು ಮಾಡಿರ್ತಕ್ಕಂಥ ಕೆಲಸ. ಅದೇ ರೀತಿ ನಬಾರ್ಡ್ ಪ್ರಶಸ್ತಿ ಸ್ವಸಹಾಯ ಸಂಘ ಚಳುವಳಿಯಲ್ಲಿ ಹೊಸ ನೇರ್ಪನ್ನು ಕೊಟ್ಟಿದ್ದಕ್ಕಾಗಿ 2001 ಮತ್ತು 2000ನೇ ಇಸ್ವಿಯಲ್ಲಿ ನಮಗೆ ದೊರೆತಿರ್ತಕ್ಕಂಥ ನಬಾರ್ಡ್ ಪ್ರಶಸ್ತಿ. ಹೀಗೆ ಯೋಜನೆ ಮಾಡಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಗುರುತಿಸಿದೆ ಅಂತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ಇದರ ಜೊತೆಗೆ ಇತ್ತೀಚೆಗಷ್ಟೇ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿ ಅವರು ಪೂಜ್ಯ ಹೆಗ್ಗಡೆ ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸಿ ದೇಶವೇ ಅನುಸರಿಸಬೇಕಾದ ಮಾದರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದೆ ಎಂದಿರುವುದು ಗಮನಾರ್ಹ. भावी भारत के बीज बोने का एक उत्तम प्रयास डिजिटल इंडिया, लेस कैश सोसाइटी, उस तरफ देश को ले जाने के लिए और उस क्षेत्र के लोगों को स्पर्श किया है जिन तक शायद सरकार या बैंकिंग सिस्टम को जाते जाते
पता नहीं कितने दशक लग जाते हैं, लेकिन आपने नीचे से व्यवस्था को शुरू किया है और आज उसको करके दिखाया है। मैं उन सेल्फ हेल्प ग्रुप की बहनों को भी बधाई देता हूं, डॉक्टर वीरेंद्र हेगड़े जी को बधाई देता हूं। ಶ್ರೀ ನರೇಂದ್ರ ಮೋದಿಜಿಯವರು ಕೂಡ ಬಂದು ನಮ್ಮ ಈ ಕಾರ್ಯಕ್ರಮ ಭಾರತ ದೇಶಕ್ಕೆ ಅತ್ಯಂತ ಸೂಕ್ತವಾದ ಗ್ರಾಮೀಣ ಜನತೆಯ ಪರಿವರ್ತನೆಯಲ್ಲಿ ಅತ್ಯಂತ ಉತ್ತಮ ಕಾರ್ಯ ಅಂತ ಹೇಳಿ ಅವರು ಪ್ರಶಂಸೆ ಕೊಟ್ಟದ್ದು ನಮಗೆ ತುಂಬಾ ಹೆಮ್ಮೆಯನ್ನು ಕೊಟ್ಟಿದೆ, ಅಭಿಮಾನವನ್ನು ಕೊಟ್ಟಿದೆ ಮತ್ತು ಇನ್ನು ಮುಂದೆಯೂ ಕೂಡ ಈ ಯೋಜನೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ತುಂಬಾ ಉತ್ಸಾಹದಿಂದ ಹೋಗುವಂತೆ ಮಾಡಿದೆ. ಗ್ರಾಮಾಭಿವೃದ್ಧಿಯ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಏನೆಲ್ಲ ಕಾರ್ಯಕ್ರಮಗಳಾಗಿವೆಯೋ ಅವೆಲ್ಲವೂ ಶ್ರೀ ಮಂಜುನಾಥ ಸ್ವಾಮಿಯ ಕೃಪೆ ಎಂದು ವಿನೀತರಾಗಿ ನುಡಿಯುವ ಶ್ರೀ ಹೆಗ್ಗಡೆ ಅವರ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳ ಪರಿಚಯ ಮುಂದಿನ ಸಂಚಿಕೆಯಲ್ಲಿ.